ಹಾಯ್ ಮಾತಾಡ್ ಲಂಚಲ್ಲರು. ಹಾಯ್ ಎಲ್ರು ಹೇಗಿದ್ದೀರಿ? ಬೊಕ್ಕದಾದ ಪಂಡ. ನಾವಿವತ್ತು ಬೆನ್ನು ನೋವನ್ನು ಹೇಗೆ ನಿವಾರಿಸುವುದಂತ ಕೆಲವೊಂದು ಟಿಪ್ಸ್ ಅನ್ನು ಹೇಳ್ತಿದ್ದೇವೆ. ಪಂಡೈತೆ ಮಾತಾಡ್ಲು ಜಾಸ್ತಿ ಬೆರಿಬೇನತೆ ಅಂಚ ಕೆಲವೊಂದು ಎಂಕಲೆ ಗೊತ್ತಿತ್ತಿ ನಂಜಿ ಟಿಪ್ಸ್ ಪನ್ಕ ಅಂದು. ಈಗ 80% ಜನರಿಗೆ ಬೆನ್ನು ನೋವು ಇದ್ದೇ ಇದೆ. ಅದಕ್ಕೆ ನನ್ನ ತಂಗಿಗೆ ಸಹ ಇತ್ತು ತುಂಬ. ಎಂಕ್ಲ ಮಸ್ತ್ ಬೆರಿಬೇನೆತ್ತದು. ಡಾಕ್ಟರ್ ಮರ್ದು ಮಲ್ದ ಬಕ್ಕ ಮೇರ್ಲ ಕೆಲವು ಗೊತ್ತಿತ್ತಿನ ಪಂತೆ ಟಿಪ್ಸ್ ಇವರಿಗೆ ಸಹ ಹೇಳಿ ಕೆಲವೊಂದು ಟಿಪ್ಸ್ ಹೆಲ್ಪ್ ಆಗ್ತದೆ. ಹೇಳ್ತೇನೆ. ಇವಳಿಗೆ ತುಂಬ ಕಮ್ಮಿ ಆಗಿತ್ತು, ಮದ್ದಿಂದೆಲ್ಲ ಕಮ್ಮಿ ಆಗಿರಲಿಲ್ಲ. ನಾನು ಹೇಳಿದ ಟಿಪ್ಸ್ ಯೂಸ್ ಮಾಡಿದ್ಮೇಲೆ ಇವಳಿಗೆ ಬೆನ್ನು ನೋವೆಲ್ಲ ಸಾಧಾರಣ ಮಟ್ಟಿಗೆ ಕಮ್ಮಿ ಆಗಿದೆ. ಅವಳು ಈಗ ಯೂಸ್ ಮಾಡ್ತಿದ್ದಾಳೆ ನನ್ನ ಟಿಪ್ಸನ್ನೆಲ್ಲ. ಅದಕ್ಕೆ ನಾನು ನಿಮಗೂ ಸ್ವಲ್ಪ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೇನೆ. ಹೆಂಗೆ ಮಸ್ತ್ ಕಮ್ಮಿ ಆಯ್ತು ನೈಟ್ ಮಾತ್ರ. ಮೇರ್ ಪಂತಿನ ಕೆಲವು ಟಿಪ್ಸ್ ಇರ್ದತ್ರ ಅವೇ ನಾನು ಇತ್ತೆಲ್ಲ ಫಾಲೋ ಮಾಡ್ತಾವಲ್ಲ. ಎಂಕ್ ಕಾಲೇಜ್ ಪೂರ ಗೊಬ್ಬರ ಪೂರ ಇಪ್ಪನಾಗ ಮೇರ್ ಪನ್ನ ಟಿಪ್ಸ್ಗೆಲ್ಲ ಮಸ್ತ್ ಯೂಸ್ ಆಪುಂಡು. ಅಂದರೆ ನಾವೀಗ ಮೆಡಿಕಲಲ್ಲೆಲ್ಲ ಇದು ಐಸ್ ಪ್ಯಾಡ್ ಅಂತ ಸಿಗ್ತದೆ, ಅದನ್ನೊಂದು ಇಡಬೇಕು. ಅದನ್ನು ಡೈಲಿ ಯೂಸ್ ಮಾಡ್ತಾ ಇರಬೇಕು. ಫ್ರಿಜ್ಜಲ್ಲಿ ನಾವು ನೀರಿಟ್ಟರೆ ಸಾಕ್ತದೆ. ಆದರೆ ಸಹ ನಾವು ಅದು ಬೇಡ ಅಂದರೆ ನಾವು ಮೆಡಿಕಲಿಂದ ತಗೊಳ್ಬೇಕು. ಅದನ್ನು ಒಂದು 25 ನಿಮಿಷ ಆದರೂ ಇಡಬೇಕು, ಇಲ್ಲಾಂದ್ರೆ ಅಷ್ಟು ಕಮ್ಮಿ ಆಗೋದಿಲ್ಲ. 25 ನಿಮಿಷ ನಾವು ಅದನ್ನಿಟ್ಟು ನಾವು ಎಲ್ಲಿ ನೋವು ಇರ್ತದೆ ಆ ಜಾಗದಲ್ಲಿ ಮಸಾಜ್ ಮಾಡ್ತಾ ಇರ್ಬೇಕು ಐಸ್ ಪ್ಯಾಕ್. ಹಾಗೆ ಮಾಡ್ತಾ ಇರಬೇಕು. ಒಂದು ಬೆಳಿಗ್ಗೆ ಮತ್ತು ಸಂಜೆ ಒಂದು 25 ನಿಮಿಷ ಅಂತೂ ಇಡಲೇಬೇಕು. ಮಧ್ಯಾಹ್ನ ಮಾಡಿದ್ರೆ ಒಳ್ಳೇದು, ಫ್ರೀಯಲ್ಲೇ ಇದ್ರೆ ಎಲ್ಲಿದ್ರೆ ಬರಬೇಕು. ನೆಕ್ಸ್ಟ್ ನಾವು ಕುತ್ಕೊಳ್ಳುವಾಗ ಅಥವಾ ನಿಂತ್ಕೊಳ್ಳುವಾಗ ಎಲ್ಲ ಒಂದು ಅನುಚಿತ ಭಂಗಿಯಲ್ಲಿ ಇರಬೇಕು. ಅದು ಹೇಗೆ ಅಂದರೆ ನಾನಿಲ್ಲಿ ಪಿಕ್ಚರ್ ಹಾಕ್ತೇನೆ, ಅದನ್ನು ನೋಡಿ ಅದನ್ನು ಫಾಲೋ ಮಾಡಬೇಕು. ಹೀಗೆ ಬೆಂಡೆಲ್ಲ ಆಗಬಾರ್ದು, ಎಲ್ಲ ಅದನ್ನು ಫಾಲೋ ಮಾಡಿ ನಾನು ಪಿಕ್ಚರ್ ಹಾಕ್ತೇನೆ. ಮತ್ತೆ ಎಂತ ಗೊತ್ತುಂಟಾ, ಇದು ಎಕ್ಸಸೈಸ್ ಮಾಡಬೇಕು. ಅಂದರೆ ತುಂಬ ನೋವಿದ್ದಾಗ ಮಾಡಲಿಕ್ಕಿಲ್ಲ. ಅಂದರೆ ನನಗೆ ಎಕ್ಸಸೈಸ್ ಈಗ ಮಾಡಲಿಕ್ಕಿಲ್ಲ, ಅಂದರೆ ನೋವು ಕಂಪ್ಲೀಟ್ ಆಗಿ ಕಡಿಮೆ ಆದ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. ಬಟ್ ನನ್ನ ತಮ್ಮನಿಗೆ ಕೂಡ ಬೆನ್ನು ನೋವೇ, ಆದರೆ ಅವನಿಗೆ ಈಗಲೇ ಎಕ್ಸಸೈಸ್ ಮಾಡಲಿಕ್ಕೆ, ಬೆನ್ನು ನೋವು ಇದ್ದಾಗಲೇ ಎಕ್ಸಸೈಸ್ ಅವನಿಗೆ ಮಾಡಲಿಕ್ಕೆ. ಯಾಕಂದರೆ ಅವನಿಗೆ ಸ್ವಲ್ಪ ಮೂಳೆ ಹತ್ರ ಮಾಂಸ ಬಂದಿದೆ ಅಂತೆ, ಅದು ಕರಗಬೇಕಾದ್ರೆ ಅದೊಂದು ಕೆಲವೊಂದು ಎಕ್ಸಸೈಸ್ ಹೇಳಿದ್ದಾರೆ, ಅದು ಮಾಡಬೇಕಾಗ್ತದೆ. ಆದರೆ ಅದೇ ಮೊದಲು ನಾವು ಡಾಕ್ಟರ್ ಹತ್ರ ಕೇಳಿ ತಿಳ್ಕೋಬೇಕು ಯಾವ ಎಕ್ಸಸೈಸ್ ಮಾಡಬೇಕಾ ಮಾಡಬಾರ್ದ ಅಂತ. ಅಂದರೆ ಎಕ್ಸ್ರೇ ಎಲ್ಲ ತೆಗಿತಾರಲ್ಲ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಬಟ್ ನಾವು ಡೈಲಿ ಎಕ್ಸಸೈಸ್ ಮಾಡ್ತಾ ಇರ್ಬೇಕು. ಅಂದರೆ ಬೆನ್ನು ನೋವದ್ದೆಲ್ಲ, ಹೀಗೆ ಎಕ್ಸಸೈಸ್ ಮಾಡ್ತಾ ಇದ್ರೆ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಡಾಕ್ಟರ್ ಅಷ್ಟೇ. ಮತ್ತೊಂದು ತುಂಬ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದಂದರೆ ನಾವು ಯೋಗ ಮತ್ತು ಧ್ಯಾನ ಮಾಡಬೇಕು. ಯೋಗ ಮಾಡೋದ್ರಿಂದ ತುಂಬ ನಮ್ಮ ಹೆಲ್ತಿಗೆ ಒಳ್ಳೆಯದಾಗ್ತದೆ. ಬೆನ್ನು ನೋವಿಗೆ ಅಂತ ಅಲ್ಲ, ಬೇರೆ ಎಲ್ಲ ವಿಷಯದಲ್ಲೂ ಸಹ ಹೆಲ್ಪ್ ಆಗ್ತದೆ ತುಂಬ. ಹಾಗೆ ಯೋಗ ಮತ್ತು ಧ್ಯಾನ ಮಾಡಲೇಬೇಕು. ಈಗ ಜೋರು ಬೆನ್ನು ನೋವು ಇರುವಾಗ ಆಗೋದಿದ್ರು ಸ್ವಲ್ಪ ಕಮ್ಮಿ ಆದಮೇಲೆ ಆದರೂ ಅದು ಅಭ್ಯಾಸ ಮಾಡಬೇಕು ನಾವು. ನಾನು ಸಹ ಕೇಳ್ತಿರ್ಲಿಲ್ಲ ಇದನ್ನೆಲ್ಲ ಮುಂಚೆ, ಬೇಡ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೆ. ಬಟ್ ನನಗೆ ಸಹ ಪರ್ಸ್ನಲಿ ಫೀಲ್ ಆದ ನಂತರ ಹೌದು ಇದೆಲ್ಲ ನಿಜ ಅಂತ. ಅವಳು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ತುಂಬ ಕಡಿಮೆ ಆಗಿದೆ. ನೆಕ್ಸ್ಟ್ ನಮಗೆ ಆಹಾರ ಕ್ರಮ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಈಗ ಮೂಳೆ ಮುರಿತ, ಈಗ ನನ್ನದು ನೋಡಿ ಇಲ್ಲಿ ಮೂಳೆ ಮುರಿದಿದೆಯಲ್ಲ, ಹಾಗೆ ಮೂಳೆ ಮುರಿತ ಅಥವಾ ಇದು ಸಂಧಿ ನೋವು, ಬೆನ್ನು ನೋವಿಗೆಲ್ಲ ನಮ್ಮ ಆಹಾರ ಕ್ರಮದಲ್ಲಿ ಸಹ ಅದರಲ್ಲಿ ಜಾಸ್ತಿಯಾಗಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇರುವಂತಹ ಪದಾರ್ಥಗಳನ್ನು ನಾವು ಸೇವಿಸ್ತಾ ಇರಬೇಕು. ನಾನೀಗ ಹಾಗೆಯೇ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಇರುವಂತಹ ಆಹಾರವನ್ನು ಸೇವಿಸ್ತಿದ್ದೇನೆ ತುಂಬ. ಅದು ಯಾವುದಂದರೆ ಮೊಟ್ಟೆ, ಚೀಸ್, ಕಿಸಳೆ, ಹಸಿರು ಸೊಪ್ಪುಗಳು ಅದು ತುಂಬ ಇಂಪಾರ್ಟೆಂಟ್. ಮತ್ತು ಹಾಲು, ಆರೆಂಜ್ ಪಂಡತ ಅದನ್ನೆಲ್ಲ ನಾವು ಸೇವಿಸಬೇಕು. ಯಾವುದೆಲ್ಲ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಇದೆ ಅಂತ ಸ್ವಲ್ಪ ನೀವು ನೋಡಬೇಕು, ಯಾವುದರಲ್ಲಿ ಯಾವ ಆಹಾರ ಪದಾರ್ಥದಲ್ಲಿ ಜಾಸ್ತಿ ಇದೆ ಅಂತ. ಮತ್ತು ಅದನ್ನು ನೀವು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಮೂಳೆ ಬೇಗ ಕಡಿಮೆ ಆಗ್ತದೆ, ಬೇಗ ಮೂಳೆ ಮುರಿತಕ್ಕೆ ಸಹ ಎಲ್ಲ ತುಂಬ ಒಳ್ಳೆಯದು ಕ್ಯಾಲ್ಶಿಯಂ ಇರುವಂಥ ಆಹಾರ. ಮತ್ತು ಗ್ಯಾಸ್ಟ್ರಿಕ್ ತಿನ್ನಬಾರ್ದು, ಅದರಲ್ಲಿ ಸ್ಟಾರ್ಟ್ ಆಗ್ತದೆ ಬೆನ್ನು ನೋವು. ಎಂತ ಗೊತ್ತುಂಟ, ಇದು ಶುಂಠಿ ಉಂಟಲ್ಲ, ಅದನ್ನು ಚಿಕ್ಕ ಚೆನ್ನಾಗಿ ಗುದ್ದಿ ಅದನ್ನು ನೀರಲ್ಲಿ 30 ನಿಮಿಷಗಳ ಕಾಲ ಬೇಯಿಸಬೇಕು, ಚೆನ್ನಾಗಿ ಕುದಿಸಬೇಕು. ಮತ್ತೆ ಆ ನೀರನ್ನು ಸೋಸಿ ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ
ಒಳ್ಳೆದಾಗ್ತದೆ. ಬೆನ್ನು ನೋವು ಕಮ್ಮಿ ಆಗ್ತದೆ. ಅಕಸ್ಮಾತ್ ಕಮ್ಮಿ ಆಗಲೇ ಇಲ್ಲ ಅಂದರೆ ಮತ್ತೆ ನಾವು ಡಾಕ್ಟರ್ ಹತ್ರ ತೋರಿಸ್ಬೇಕಾಗ್ತದೆ. ನಾರ್ಮಲ್ ಬೆನ್ನು ನೋವು ಕಡಿಮೆ ಆಗ್ತದೆ. ಕಮ್ಮಿ ಆಗದೇ ಇದ್ರೆ ಅದು ನಾರ್ಮಲ್ ಬೆನ್ನು ನೋವು ಅಲ್ಲ ಅಂತ ಅರ್ಥ. ಆವಾಗ ನೀವು ಖಂಡಿತವಾಗಿ ಡಾಕ್ಟ್ರನ್ನು ಭೇಟಿ ಆಗಲೇಬೇಕಾಗ್ತದೆ. ಮತ್ತೊಂದು ಏನಂದರೆ, ನಾವೀಗ ಬಿಸಿ ನೀರು ಇರ್ತಲ್ಲ, ಅಂದರೆ ತುಂಬ ಬಿಸಿ ನೀರಲ್ಲ, ಉಗುರು ಬೆಚ್ಚಗಿನ ನೀರಿಗೆ ನೀಲಗಿರಿ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡುವುದರಿಂದ ಸಹ ಬೆನ್ನು ನೋವಿಗೆ ಸ್ವಲ್ಪ ತುಂಬ ಒಳ್ಳೆಯದಾಗ್ತದೆ. ಮತ್ತು ಕಂಟಿನ್ಯೂಸ್ ಆಗಿ ಒಂದು ಪ್ಲೇಸಲ್ಲಿ ಕುತ್ಕೊಂಡೇ ಇರೋದು ಹಾಗೆಲ್ಲ ಮಾಡಿದರೆ ಖಂಡಿತ ಬೆನ್ನು ನೋವು ಎಲ್ಲರಿಗೂ ಸ್ಟಾರ್ಟ್ ಆಗ್ತದೆ. ಹಾಗೆ ಮಾಡಿದರೆ ಸ್ವಲ್ಪ ಆಚೆ ಈಚೆ ಹೋಗುವುದು ಹಾಗೆಲ್ಲ ಮಾಡಬೇಕು. ಒಂದೇ ಕಡೆಯಲ್ಲಿ ಕುಳಿತುಕೊಂಡ್ರೆ ತುಂಬ ಸಮಸ್ಯೆಗಳು ಬರ್ತವೆ. ನಾವು ನಿಜವಾಗಿ ಇಷ್ಟು ಟಿಪ್ಸನ್ನು ಯೂಸ್ ಮಾಡ್ತೇವೆ, ಇವಳಷ್ಟು ಯೂಸ್ ಮಾಡ್ತಾಳೆ, ಅದರಿಂದ ಕಮ್ಮಿ ಆಗಿದೆ. ಇನ್ನೂ ಸಹ ನಿಮಗೆ ಕಮ್ಮಿ ನಾರ್ಮಲ್ ಹೀಗೆ ಬೆನ್ನು ನೋವಾದರೆ ಖಂಡಿತ ಕಮ್ಮಿ ಆಗ್ತದೆ. ಅಕಸ್ಮಾತ್ ಕಮ್ಮಿ ಆಗಲೇ ಇಲ್ಲ ಅಂದರೆ ನೀವು ಭೇಟಿ ಆಗಬೇಕು. ಹೌದು, ಡಾಕ್ಟ್ರನ್ನು ತೋರಿಸಲೇಬೇಕು. ಏನಂತ ಅವರು ಹೇಳ್ತಾರೆ, ಅವರೇನು ಟ್ರೀಟ್ಮೆಂಟ್. ಮತ್ತು ನಾರ್ಮಲ್ ಬೆನ್ನು ನೋವಿಗೆಲ್ಲ ಇಷ್ಟು ಟಿಪ್ಸನ್ನು ಯೂಸ್ ಮಾಡಿದರೆ ಖಂಡಿತ ನಿಮಗೆ ಕಮ್ಮಿ ಆಗೇ ಆಗ್ತದೆ. ಆಗಿದೆ ಕಡಿಮೆ. 1-2 ದಿವಸದಲ್ಲಿ ಕಮ್ಮಿ ಆಗೋದಲ್ಲ, ನೀವು ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಮಾಡಬೇಕು. ಮಾತ್ರ ಬೆನ್ನು ನೋವು ಇರುವಾಗ ಭಾರದೆಲ್ಲ ಎತ್ತಬಾರ್ದು. ಅಂದರೆ ನಾವು ಇದನ್ನೆಲ್ಲ ಮಾಡ್ತೇವಲ್ಲ, ಭಾರದೆತ್ತರೆ ಪುನಃ ಸ್ಟಾರ್ಟ್ ಆಗ್ತದೆ. ಭಾರದ್ದು ಎತ್ತಬಾರ್ದು, ಮತ್ತು ಒಂದೇ ಕಡೆಯಲ್ಲಿ ಕುತ್ಕೊಂಡಿರಬಾರ್ದು. ಸ್ವಲ್ಪ ಆಚೀಚೆ ಹೋಗಬೇಕು, ವ್ಯಾಯಾಮ ಮಾಡಲೇಬೇಕು. ಅಂದರೆ ಅದು ಹೇಳಿದ್ದೇನಲ್ಲ ಹೇಗೆ ವ್ಯಾಯಾಮ ಯಾರೆಲ್ಲ ಮಾಡೋದಂತ, ಅದನ್ನು ಯೂಸ್ ಮಾಡಿ. ಮಕ್ಕಳನ್ನು ನೋಡಿ ನಾವಲ್ಲಿ ವಿಡಿಯೋ ಮಾಡ್ತಿರುವಾಗ ಇಲ್ಲಿ ಅಧಿಕ ಪ್ರಸಂಗ ಎಲ್ಲ ಮಾಡ್ತಿದ್ದಾರೆ. ಮಕ್ಕಳನ್ನು ಹೀಗೆ ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ಏನು ನೋಡಿ. ನಾವು ನೋಡದೇ ಇರುವಾಗ ಮಕ್ಕಳೆಲ್ಲ ಏನು ಅಧಿಕ ಪ್ರಸಂಗ ಎಲ್ಲ ಮಾಡ್ತಾರೆ. ನೋಡ್ತಾ ಇರ್ಬೇಕು ಮಕ್ಕಳನ್ನು ಏನು ಮಾಡ್ತಾರಂತ. ಯಾನ್ವಿದ್ದು ಬರ್ಡೇ ಅಲ್ಲ, ಅದಕ್ಕೆ ನಾವೀಗ ಫೋಟೋ ತೆಗಿಲಿಕ್ಕೆ ಅಂತ ಹೋಗ್ತಿದ್ದೇವೆ ಸ್ಟುಡಿಯೋಗೆ. ಯಾನ್ವಿದ್ದು ಫೋಟೋ ತೆಗೆದಿದ್ದೇವೆ, ಅದರದ್ದು ಎಲ್ಲ ಪಿಕ್ಚರ್ಸ್ ಹಾಕ್ತೇವೆ. ನಾವು ಕೇಕ್ ಆರ್ಡ್ರ್ ಮಾಡಲಿಕ್ಕೆ ಮೊನ್ನೆ ಬಂದಿದ್ವಿ ಅಲ್ಲ, ಅದನ್ನೀಗ ತಗೊಳ್ಳಿಕ್ಕೆ ಅಂತ ಬಂದಿದ್ದೇವೆ. ಮ್ಯಾಂಗೋ ಕೇಕ್ ಅಷ್ಟೇ, ಇದು ಯೆಲ್ಲೋ ಕಲರ್. ಇನ್ನು ನಾವು ಮನೆಗೆ ಹೋಗಿ ಕೇಕ್ ಕಟ್ ಮಾಡುವ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.